ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ತಿಪ್ಪಿರ್ಲಾಗ ನಾವು ಇತ್ತೀಚೆಗೆ ತುಂಬ ಕಡಿಮೆ ಬಳಸುವಂತಹ ಪದ ಆಗಿದೆ. ಇಂಥ ಪದಗಳನ್ನು ನಾವು ಮರಿತಾನೆ ಇದ್ದೀವಿ, ಹೋಗ್ತಾನೆ ಇದ್ದೀವಿ. ಇಂಥ ಪದಗಳ ಸಿನಾನಿಮಸ್ ಅಂದರೆ ಇದನ್ನು ಬಳಸೋದು ಬದಲು ನಾವು ಇತ್ತೀಚೆಗೆ ಇಂಗ್ಲೀಷ್ ಪದಗಳನ್ನು ಬಳಸ್ತಾ ಇದ್ದೀವಿ, ಇನ್ಯಾವ ಪದಗಳನ್ನು ಬೇರೆ ಬಳಸ್ತಾ ಇದ್ದೀವಿ, ಬೇರೆ ರಾಜ್ಯಗಳ ಬೇರೆ ಭಾಷೆಗಳ ಪದಗಳನ್ನು ನಾವು ಬಳಸ್ತಾ ಇದ್ದೀವಿ. ನಮ್ಮದೇ ಆದಂತಹ ಸ್ಲ್ಯಾಂಗ್, ನಮ್ಮದೇ ಆದಂತಹ ಒಂದು ಅದ್ಭುತವಾದಂತಹ ಪದಗಳನ್ನು ನಾವು ಮರೆತು ಬೇರೆ ಪದಗಳನ್ನು ಬಳಸ್ತಾ ಇದ್ದೀವಿ. ತಿಪ್ಪಿರ್ಲಾಗ ಮರೆತು ಹೋದಂತಹ ಪದ ತುಂಬಾ ಕಡಿಮೆ ಬಳಸೋಕ್ಕೆ ನಾವು ಇಷ್ಟಪಡ್ತಿದ್ದೀವಿ ಇಂಥ ಪದಗಳನ್ನು. ಆದರೆ ಇವಕ್ಕೆ ಅದ್ಭುತವಾದಂಥ ಅರ್ಥ ಇದೆ ಸ್ನೇಹಿತರೆ. ಇದನ್ನು ನೀವು ಬಳಸ್ಬೋದು, ತುಂಬ ಚೆನ್ನಾಗಿದೆ. ಇದು ಕನ್ನಡ ಭಾಷೆ, ಇದು ಹಳ್ಳಿಯಲ್ಲಿ ಬರುವಂಥ ಇಂಥ ಪದಗಳು ನೀವು ಸಿಟಿಯಲ್ಲಿ ಕಾಣೋದು ತುಂಬಾ ಕಡಿಮೆ. ಇದರ ಬದಲಾಗಿ ಎಲ್ಲರೂ ಇತ್ತೀಚೆಗೆ ಇಂಗ್ಲೀಷ್ ಪದಗಳನ್ನು ಬಳಸ್ಕೊತಾರೆ, ಹಿಂದಿ ಪದಗಳನ್ನು ಬಳಸೋಕ್ಕೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ, ತಮಿಳು ಪದಗಳನ್ನು ಬಳಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮದೇ ಆದಂಥ ಪದಗಳನ್ನು ನಾವೇ ಮರಿತಾ ಇದ್ದೀವಿ. ಹೌದು ಸ್ನೇಹಿತರೆ, ಎಷ್ಟು ಜನಕ್ಕೆ ಗೊತ್ತು ತಿಪ್ಪಿರ್ಲಾಗ ಅಂದರೆ ಅರ್ಥ ಏನು ಅಂತ? ತಿಪ್ಪಿರ್ಲಾಗ, ಹೌದು ಸ್ನೇಹಿತರೆ, ತಿಪ್ಪಿರ್ಲಾಗ ಅಂದರೆ ನೀನು ಎಷ್ಟೇ ಕಷ್ಟಪಟ್ಟರೂ ನೀನು ಇದನ್ನು ಅಚೀವ್ ಮಾಡೋಕ್ಕಾಗೋದಿಲ್ಲ, ನೀವು ಗಳಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪದಕ್ಕೆ ಒಂದು ಬಳಸುವಂಥ ಒಂದು ಸಿಂಗಲ್ ಪದ. ಇದು ಒಂದೇ ಒಂದು ಪದ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕೆ, ಇಷ್ಟು ದೊಡ್ಡ ಒಂದು ಸೆಂಟೆನ್ಸನ್ನು ಹೇಳೋಕ್ಕೆ ನೀವು ಒಂದೇ ಒಂದು ವರ್ಡನ್ನು ನೀವು ಬಳಸ್ಬೋದು, ಅದೇ ತಿಪ್ಪಿರ್ಲಾಗ. ನೀನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸೆಂಟೆನ್ಸ್ಗಳನ್ನ ಹೇಳ್ತೀನಿ. ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಾಗ್ರು ನೀನು SLC ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಾಗ್ರು ನೀನು ಈ ಇಲೆಕ್ಷನ್ನೇ ಗೆಲ್ಲಕ್ಕೆ ಆಗೋದಿಲ್ಲ. ಈ ರಾಜಕಾರಣಿಗಳು ತುಂಬ ಬಳಸ್ತಾರೆ ಈ ಪದಗಳನ್ನು, ತುಂಬಾ ಬಳಸ್ತಾರೆ. ಯಾಕಂದರೆ ಅವರು ಹಿಂದಿನ ಒಂದು ಇದರಿಂದ ಬಂದವರು, ಅವ್ರಿಗೆ ಇನ್ನೂ ಎಷ್ಟೋ ಜನಗಳು ಇಂಗ್ಲೀಷ್ ಗೊತ್ತಿರೋದಿಲ್ವಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕನ್ನಡದ ಪದಗಳನ್ನೇ ಯೂಸ್ ಮಾಡ್ತಾರೆ. ಅವರು ಈ ಒಂದು ಎಲೆಕ್ಷನ್ ಭಾಷಣಗಳಲ್ಲಿ ನೀವು ಕೇಳ್ಬೋದು, ಅವನು ಏನು ತಿಪ್ಪರ್ಲಾಗ ಹಾಕ್ಲಿರಿ ಅವನು ನನ್ನನ್ನು ಸೋಲ್ಸೋಕ್ಕೆ ಆಗೋದಿಲ್ಲ. ಅವ್ರು ಏನು ತಿಪ್ಪರ್ಲಾಗ ಹಾಕಿದರೂ 1 ಕೋಟಿ ರೂಪಾಯಿ ಗಳಿಸೋಕ್ಕೆ ಆಗೋದಿಲ್ಲ. ಇದಕ್ಕೇ ಅನ್ನೋದು ತಿಪ್ಪರ್ಲಾಗ. ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ನೀವು ನನಗೆ ಹೇಳಬೇಕು. ನಾನು ಅದು ಹೇಗೆ ಸ್ಟಾರ್ಟ್ ಆಯಿತು, ಈ ಪದ ಎಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಹೇಳೋಕ್ಕೆ ನಾನು ಸಹಿತ ಇದನ್ನು ಡಿಗ್ ಮಾಡ್ತೀನಿ. ನೋಡೋಣ ಇದರ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಅದು ಹೇಗೆ ಇವತ್ತು ಕೊನೆಗೊಳ್ತಾ ಇದೆ, ಹೇಗೆ ಇವುಗಳ ಪದಗಳನ್ನು ನಾವು ಮರಿತಾ ಇದ್ದೀವಿ. ಬೇಡ ಸ್ನೇಹಿತರೆ, ಹೊಸ ಪದಗಳನ್ನು ನಾವು ಮರೆತಿರೋಂಥ ಪದಗಳನ್ನು ನಾವು ಬಳಸೋಕ್ಕೆ ಪ್ರಾರಂಭ ಮಾಡೋಣ. ನಿಮ್ಮೇಲೇನಾದರೂ ಈ ಥರ ಪದಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಪದಗಳ ಬಗ್ಗೆ ಅರ್ಥನೂ ಹೇಳೋಣ. ಬೇರೆ ಜನಗಳಿಗೂ ನಾವು ಕನ್ನಡ ಭಾಷೆಯನ್ನು ಮತ್ತೆ ಕಲಿಸೋಕ್ಕೆ ಪ್ರಾರಂಭ ಮಾಡೋಣ. ಹಳೆಯ ಪದಗಳನ್ನು ನೆನೆಸೋಣ, ಅವುಗಳನ್ನು ಮುಂದೆ ಬಳಸೋಣ. ನಮಸ್ಕಾರ.